ಮಧುಗಿರಿಯಲ್ಲಿ ಮಳೆಯಾದ್ರೆ ಸಾಕು, ರಸ್ತೆಗಳು ಎಲ್ಲವೂ ಚರಂಡಿ ನೀರಿನೊಂದಿಗೆ ಕೆರೆಯಾಗಿ ಮನೆಗಳಿಗೆ ನೀರು ನುಗ್ಗಿ ಪರದಾಡುವಂತಹ ಸ್ಥಿತಿ ಎದುರಾಗಿದೆ. ಮಕ್ಕಳು, ಮಹಿಳೆಯರು, ಹಿರಿಯ ನಾಗರಿಕರು ನಡೆದಾಡದಂತಹ ಸ್ಥಿತಿ ಪಟ್ಟಣದ ಸೆಕೆಂಡ್ ಬ್ಲಾಕ್ 11ನೇ ವಾರ್ಡ್ನಲ್ಲಿ ನಿರ್ಮಾಣವಾಗಿದೆ. ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿ ಹಾಗೂ ಸೂಕ್ತವಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಜನರು ಪರದಾಡುವಂತಾಗಿದೆ. ಮಳೆ ಬಂದರೆ ಸಾಕು, ಈ ಪ್ರದೇಶದ ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡುತ್ತಿದೆ. ಈ ವಾರ್ಡ್ನ ಜನರು ಬದುಕು ಸಾಗಿಸುವುದು ಕಷ್ಟವಾಗಿದೆ. ಮಳೆ ಬಂದಾಗೆಲ್ಲ ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯಗಳು, ಬಟ್ಟೆ ಸಾಮಗ್ರಿಗಳು ಹಾಳಾಗುತ್ತಿವೆ. ಮುಖ್ಯವಾಗಿ ಈ ಪ್ರದೇಶದಲ್ಲಿ ಹೆಚ್ಚಿನದಾಗಿ ದಿನಕೂಲಿ ಕಾರ್ಮಿಕರು ವಾಸವಿದ್ದು ಜೀವನ ನಿರ್ವಹಣೆ ಮಾಡುವುದೇ ತುಂಬಾ ಕಷ್ಟಕರ. ಇಂತಹ ಪರಿಸ್ಥಿತಿಯಲ್ಲಿ ಚರಂಡಿ ನೀರು ಮನೆಗಳಿಗೆ ನುಗ್ಗಿ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ. ಎತ್ತರ ಪ್ರದೇಶವಾದ ಬೆಟ್ಟಲು ತಪ್ಪಲು, ಅರಣ್ಯ ಇಲಾಖೆಯಿಂದ ಹಿಡಿದು 5 ರಿಂದ 6 ವಾರ್ಡ್ಗಳ ಚರಂಡಿ ನೀರು, ಮಳೆಯ ನೀರು ಮಳೆ ಬಂದಾಗಲೆಲ್ಲ ಚರಂಡಿ ಮತ್ತು ರಸ್ತೆಯ ಮೂಲಕ ಈ 11ನೇ ವಾರ್ಡಿನ ಜಮಿಯಾ ಮಸೀದಿ ಮುಂಭಾಗದಲ್ಲಿರುವ ದೊಡ್ಡ ಚರಂಡಿಗೆ ಬಂದು ಸೇರಬೇಕು. ಮೊದಲೇ ಈ ವಾರ್ಡಿನ ಚರಂಡಿ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆದಿದೆ. ಒಟ್ಟಾರೆ ಹೆಚ್ಚಿದ ಪ್ರಮಾಣದ ನೀರು ಈ ಒಂದು ಚರಂಡಿಗೆ ಬಂದು ಸೇರುವುದರಿಂದ ಮತ್ತು ಪೌರ ಕಾರ್ಮಿಕರು ನಿತ್ಯ ಚರಂಡಿ ಸ್ವಚ್ಛಗೊಳಿಸದೇ ಇರುವುದರಿಂದ 5 ಅಡಿ ಚರಂಡಿ ಆಳದಲ್ಲಿ 3 ಅಡಿ ಎತ್ತರಕ್ಕೆ ಕಸ ಕಡ್ಡಿ ಜಮೆಯಾಗಿದೆ. ಈ ಕಾರಣಗಳಿಂದಾಗಿ ಮಳೆ ಬಂದಾಗೆಲ್ಲ ಚರಂಡಿಯ ನೀರು ರಸ್ತೆಯ ಮೇಲ್ಭಾಗದಲ್ಲಿ ಹರಿದು ಸ್ಥಳೀಯ ನಿವಾಸಿಗಳ ಮನೆಗಳಿಗೆ ನುಗ್ಗುತ್ತಿದೆ. ರಸ್ತೆ ಹಾಗೂ ಚರಂಡಿ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ಮಾಡಿರುವುದರಿಂದ ಮನೆಗಳಿಗೆ ಚರಂಡಿ ನೀರು ಸೇರುತ್ತದೆ. ಸಮಸ್ಯೆ ಬಗೆಹರಿಸುವಂತೆ ಸ್ಥಳೀಯ ನಿವಾಸಿಗಳು ಶಾಸಕರಿಗೆ, ಜನಪ್ರತಿನಿಧಿಗಳಿಗೆ, ಪುರಸಭಾ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಒತ್ತಾಯ ಮಾಡುತ್ತಿದ್ದಾರೆ. ವಾರ್ಡ್ ಮುಖಂಡರಾದ ರಿಯಾಜ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಇದು ಸುಮಾರು 100 ವರ್ಷ ಹಳೆಯ ಚರಂಡಿ, ಇದನ್ನು ಹೊಸದಾಗಿ ನವೀಕರಿಸಬೇಕು. ಕಳೆದ 6 ತಿಂಗಳಿಂದ ಪೌರ ಕಾರ್ಮಿಕರು ಚರಂಡಿ ಸ್ವಚ್ಛತೆ ಮಾಡಿಲ್ಲ. 5 ಅಡಿ ಆಳ ಇರುವ ಈ ಚರಂಡಿಯಲ್ಲಿ 3 ಅಡಿ ಎತ್ತರಕ್ಕೆ ಕಸ ತುಂಬಿರುವ ಕಾರಣಕ್ಕೆ ಮಳೆ ಬಂದಾಗೆಲ್ಲ ಚರಂಡಿ ನೀರು ರಸ್ತೆಯ ಮೇಲ್ಭಾಗದಲ್ಲಿ ಹರಿದು ಮನೆಗಳಿಗೆ ನುಗ್ಗಿ ದವಸ ಧಾನ್ಯಗಳು, ಬಟ್ಟೆ ಸಾಮಗ್ರಿಗಳು ಹಾಳಾಗಿ ಇಡೀ ರಾತ್ರಿ ಜಾಗರಣೆ ಮಾಡುವಂತಾಗಿದೆ. ಮಳೆ ಬಂದಾಗಲೆಲ್ಲ 20 ವರ್ಷಗಳಿಂದ ಇದೇ ಸಮಸ್ಯೆ. ಪ್ರತಿ ಬಾರಿ ಪುರಸಭಾ ಮುಖ್ಯ ಅಧಿಕಾರಿಗಳಿಗೆ, ಪುರಸಭಾ ನಿರೀಕ್ಷಾ ಆರೋಗ್ಯಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸಿ ಎಂದು ಮನವಿ ಸಲ್ಲಿಸುತ್ತಾ ಬಂದಿದ್ದೇವೆ. ಆದರೆ ಇಲ್ಲಿಯವರೆಗೂ ಯಾವೊಬ್ಬ ಅಧಿಕಾರಿಯೂ ಸಹ ಬಂದು ಸ್ಥಳ ಪರಿಶೀಲಿಸಿ ಇಲ್ಲಿಯವರೆಗೂ ಸಮಸ್ಯೆ ಬಗೆಹರಿಸಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಸಿದರು. 20 ವರ್ಷದಿಂದ ಬ್ಲಾಕ್ ಆಗ್ಬಿಟ್ಟಿದೆ. ಎಲ್ಲ ಅನಾಥಾಲಯ ಕಟ್ಕೊಂಡಿದ್ದಾರೆ ಜಮೀನ್ ಮೇಲೆ, ಅನಾಥಾಲಯ ಕಟ್ಕೊಂಡಿರೋದು. ದಯವಿಟ್ಟು ಇದು ಇಂಪ್ರೂವ್ ಕಟ್ಟಿಸ್ಬಿಟ್ಟು ಕ್ಲೀನ್ ಮಾಡಬೇಕು, ಹೊಸ ಕಟ್ಟಿಸಬೇಕು. ಇಲ್ಲ ಡೈವಿಷನ್ ಚೇಂಜ್ ಮಾಡ್ಕೊಳ್ಬೇಕು. ಹೇಳ್ತಾ ಇರೋದು ಎಷ್ಟೇ ಮಸೀದಿ ಮುಂದೆ ಮಾಡ್ಬೋದು. ಬೇಕಾದ್ರೆ ಯಾರು ಹೇಳೋ ಸಿರಿಯಸ್ನೆಸ್ ತೊಗೊಳ್ತಾ ಇಲ್ಲ. ಅದಕ್ಕೆ AC ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, ನಮ್ಮ ಅಧ್ಯಕ್ಷ ಕೊಟ್ಟಿದ್ದೀವಿ, ಮುನ್ಸಿಪಲ್ ಅಧ್ಯಕ್ಷ, TMC ಪ್ರೆಸಿಡೆಂಟ್ ಕೊಟ್ಟಿದ್ದೀವಿ. ಎಲ್ಲರ ಗಮನಕ್ಕೂ ತಂದಿದ್ದೀವಿ. ಅನಂತರ ಇದು ಎಷ್ಟು ತೊಗೊಳ್ಳಿಲ್ಲ ಅಂದರೆ ನಾವು DC ಲೆವೆಲ್ ಆಗಲಿ ಅಥವಾ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಲಿ ಫಾಲೋ ಮಾಡ್ತೀವಿ. ಹೋರಾಟ ಮಾಡ್ತೀವಿ. ಏನು ಸಿಂಪಲ್ ಆಗಿ ಹೇಳ್ತಾ ಇದ್ದೀವಿ ಮಾಡ್ರಿ ಅಂತ. ಇದು ಇಷ್ಟ ತೊಗೊಳ್ಳಿಲ್ಲ ಅಂದರೆ ನಾವು ಮುಂದೆ ಹೋರಾಟ ಮಾಡ್ತೀವಿ. ಸ್ವಾಮಿ ಏನಾಗಲಿ. ನಮ್ಮನ್ನೆಲ್ಲ 60 ಮನೆಗೆ ತೊಂದರೆ ಆಗ್ತದೆ. ಇಲ್ಲಿಂದ 60 ಮನೆಗೆ ನಮ್ಮ ಒಬ್ಬರು ಮನೆ ಅಲ್ಲ. ಅದೇ ಫೋಟೋ ನೀರು ಹೋಗ್ತಾ ಇರೋದು, ನೀವು ಫೋಟೋ ಕೊಟ್ಟಿದ್ದೀವಿ ನೋಡಿ ಸರ್. ಅಂಗವಿಕಲ ವೃದ್ಧ ಮಹಿಳೆ ಬಾನೂರವರು ಮಾತನಾಡಿ, ಸತತ 20 ವರ್ಷಗಳಿಂದ ಈ ವಾರ್ಡ್ನಲ್ಲಿ ವಾಸವಿದ್ದೇನೆ. ನಾನು ಒಬ್ಬಂಟಿ ಮಹಿಳೆ. ಮೊದಲೇ ಅಂಗವಿಕಲತೆಗೆ ಈಡಾಗಿದ್ದೇನೆ. ವಯಸ್ಸು ಸಹ 60 ಮೇಲ್ ದಾಟಿದ್ದು ಮೊದಲೇ ಸೊಂಟ ಬಿದ್ದಿದೆ. ಇದರ ಜೊತೆ ಉಪ್ಸ ಇದೆ. ಬೀಡಿ ಸುತ್ತಿ ಮನೆ ಬಾಡಿಗೆ ಕಟ್ಟಿ ಜೀವನ ಮಾಡಬೇಕು. ಇಂತಹದ್ರಲ್ಲಿ ಮಳೆ ಬಂದಾಗೆಲ್ಲ ಚರಂಡಿ ನೀರು ಮನೆಗೆ ನುಗ್ಗಿ ದವಸ ಧಾನ್ಯಗಳು, ಜೀವನ ನಡೆಸುವ ಸಾಮಗ್ರಿಗಳು ಹಾಳಾಗಿವೆ. ಜೀವನ ನಡೆಸಲು ತುಂಬಾನೇ ಕಷ್ಟಕರವಾಗಿದೆ. ಮನೆಗೆ ನೀರು ನುಗ್ಗಿದ್ರಿಂದ ಮನೆಯ ಗೋಡೆಗಳೆಲ್ಲ ನೀರು ಹಿಡಿದು ಮನೆ ಬೀಳುವ ಆತಂಕ. ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಚಾರದ ಬಗ್ಗೆ ಮಾಹಿತಿ ತಿಳಿಸಿ ಗಮನ ಸೆಳೆದರೂ ಉಪಯೋಗವಾಗಿಲ್ಲ. ಈಗಲಾದರೂ ಅಧಿಕಾರಿಗಳು ಬಂದು ಆಶ್ರಯ ಕಲ್ಪಿಸಿಕೊಡಿ ಎಂದು ಮನವಿ ಮಾಡುತ್ತಾ, ನಾನು ಸತ್ತರೆ ಯಾರು ಹೊಣೆ ಎಂದು ತಮ್ಮ ಅಳಲು ತೋಡಿಕೊಂಡರು. ನಿಮ್ಮ ಮನೆಗೆ ನಿನ್ನೆ ನುಗ್ಗಿದ್ದು ಮಳೆ ನೀರು, ಚರಂಡಿ ನೀರು ಇಲ್ಲಿವರೆಗೂ ಯಾವ ಅಧಿಕಾರಿನೂ ನಿಮ್ ಕಷ್ಟ ಕೇಳಕ್ ಬರ್ಲಿಲ್ಲ. ಯಾರು ಬಂದಿಲ್ಲ.
ಮುನ್ಸಿಪಲ್ ಅವರಿಗೆಲ್ಲ ಅರ್ಜಿ ಕೊಟ್ಟಿದ್ದೀರಾ? ಕೊಟ್ಟಿದ್ವಿ ಸರ್. ಇಲ್ಲಿವರೆಗೂ ಅಧಿಕಾರಿಗಳು ಏನು ಕ್ರಮ ತಗೊಂಡಿಲ್ಲ. ನೀವ್ ಹಿಂಗೆ ಕಷ್ಟದಿಂದ ಜೀವನ ಸಾಗಿಸ್ತಿದ್ದೀರಾ, ನೀರೆಲ್ಲ ನಿಂತೋಗಿದೆ. ಎಷ್ಟೊಂದು ಎತ್ತುವಯ್ಯನ ನೀರು. ಗೋಡೆ ಎಲ್ಲ ಡ್ಯಾಮೇಜ್ ಡ್ಯಾಮೇಜ್ ಆಗಿದೆ ನೀರಿಂದ. ಮನೆ ಬಿದ್ರು ಹೇಳಕ್ಕಾಗಲ್ಲ. ಯಾವ ಮನೆ ಬಿಡಿದ್ ಹೇಳಕ್ಕಾಗಲ್ಲ ಸರ್. ದಯವಿಟ್ಟು ನಾವು ಖಾಲಿ ಮಾಡ್ರಿ ಅಂತ ಹೇಳ್ತಾ ಇದೀವಿ. ಏನ್ ಮಾಡೋಣ? ನೀರು ನೋಡ ಯಾರು ಇಲ್ಲ, ಮನೆ ಉಳಿಸ್ತಾ ಇಲ್ಲ ಅಂತಾರೆ ಎಲ್ಲ. ಗೋಡೆ ಎಲ್ಲ ನೆಂದಿದೆ ತುಂಬಾನೇ ನೀರಿಂದ. ನೀರೆಲ್ಲ ನುಗ್ಗಿದ್ ನೋಡಿ ಸರ್. ನಾವು ಯಾರಾಗಿ ಹೇಳಿದ್ರು ಸೀರಿಯಸ್ ತೊಗೊಂತಾ ಇಲ್ಲ. ಇದು ನೋಡ್ಬಿಟ್ಟು ಎಸ್ಟೇಟ್ ಲೆವೆಲ್ಗೆ ಅರ್ಜಿ ಕೊಟ್ಟು ಸುಮ್ನೆ ಒಲೆಯಿಂದ ಬರ್ತೈತೆ. ಹಿಂಗಾರೆ ಚಳಿಯಿಂದ ಜೋಪಿ ಈಗ ಬರ್ತಾ ಇರೋದು. ಆ ಗೋಡೆ ಎಲ್ಲ ನೆಂದೈತೆ ಈ ಕಡೆ ಪಕ್ಕದಾಗೆ. ಯಾವ ಬೀಳಿತ ಹೇಳಕ್ಕಾಗಲ್ಲ ಸಮೀರಿ. ಹೇಳೋರಿಲ್ಲ ಸರ್. ಚರಂಡಿಯಿಂದ ನೀರ್ ನುಗ್ತೈತೆ, ಸೊಂಟ ಬಗ್ಗೈತೆ. ಏನ್ ಮಾಡೋಣ? ಎಲ್ಲೋಗೋಣ? ನಾನು ಹೋಗಕ್ ಜಾಗ ಇಲ್ಲ. ಏನ್ ನಿಮ್ ಹೆಸರು? ಭಾನು ಸರ್. ಭಾನು ಅಂತ. ಎಷ್ಟು ವರ್ಷದಿಂದ ವಾಸವಾಗಿದ್ದೀರಾ ಈ ಮನೆಯಲ್ಲಿ? 20 ವರ್ಷದಿಂದ ಇದ್ದೀನಿ ಸರ್. ಮಳೆ ಬಂದಾಗ್ಲೆಲ್ಲ ಈ ಚರಂಡಿ ನೀರು ಮನೆಗೆ ನುಗ್ತಾ ಇದೆ. ನಿಮ್ ಮುಂಚೆನೆ ಆರೋಗ್ಯ ಸರಿ ಇಲ್ಲ? ಸರಿ ಇಲ್ಲ ಸರ್. ಏನ್ ಮಾಡೋಣ? ಉಪ್ಸ ಬೇರೆ ಹ್ಯಾಂಡಿಕಾಪ್ ನಂದು ಬಗ್ಗೈತೆ ಸೊಂಟ. ಈಗ ನೀವು ಅಧಿಕಾರಿಗಳಿಗೆ ಏನ್ ಮನವಿ ಮಾಡ್ತೀರಾ? ಏನ್ ಮಾಡೋಣ ಸರ್? ಹೇಳ್ತಿದ್ದೀನಿ, ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ರಿ, ಚರಂಡಿ ಕ್ಲೀನ್ ಮಾಡ್ಕೊಡ್ರಿ, ಒಂದ್ ಸ್ವಲ್ಪ ಆರೋಗ್ಯ ಆಗಿರೋಣ, ಅಚ್ಚುಕಟ್ಟು ಮಾಡ್ಕೊಂಡಿರಂದ್ರೆ ಯಾರು ಕಿವಿ ಮೇಲೆ ಹಾಕೊಳಲ್ಲ, ಬಂದೋಬಸ್ತುನು ಮಾಡಲ್ಲ, ಬಂದು ನೀರ್ ನುಗ್ಗ್ ಬಿಡ್ತಾವೆ. ಚರಂಡಿಗಳು ಸರಿ ಆದ್ರೆ ಮನೆಗಳು ಸರಿ ಇದ್ದಂಗೆ. ಮನೆಗ್ ನೀರ್ ನುಗ್ಬಿಟ್ರೆ ಎಲ್ಲೋಗ್ಬೇಕು ನಾನು? ಹೇಳ್ರಿ ಯಾರು ಇಲ್ಲ ಕೇಳೋರು ಹೇಳೋರು. ಸತ್ತೋದ್ರು ಇಷ್ಟೇ ಅಣ್ಣ ನಮ್ ಜೀವನ. ಎಲ್ಲೋಗೋಣ ನಾವು? ಯಾರು ಇಲ್ಲ, ಸರ್ಕಾರನೂ ಇಲ್ಲ, ಯಾರು ಇಲ್ಲ ಸರ್. ನಮ್ಗೇನ ವ್ಯವಸ್ಥೆ ಮಾಡ್ಕೊಡ್ರಿ. ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್ಕಾರ ವತಿಯಿಂದ ಜೀವನ ನಡ್ಸಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ರಿ ಸರ್. ನೀರು ಒಂದ್ ಸ್ವಲ್ಪ ಚರಂಡಿ ವ್ಯವಸ್ಥೆ ಮಾಡ್ಕೊಡ್ರಿ. ಹೆಂಗೋ ಬೀಡಿ ಕಾಡಿ ಸುತ್ಕೊಂಡ್ ಇರ್ತೀವಿ, ಹೆಂಗೋ ದೇವ್ರ ಹೆಸರು ಹೇಳಿ ಇರ್ತೀವಿ ಸರ್. ಇದೊಂದ್ ಸ್ವಲ್ಪ ತೊಂದ್ರೆ ಇರೋದು ಕ್ಲೀನ್ ಮಾಡ್ಕೊಡ್ರಿ ಸರ್. ಸ್ಥಳೀಯ ನಿವಾಸಿ ರಾಜು ಮಾತನಾಡಿ, ಹಲವು ತಿಂಗಳಿಂದ ಚರಂಡಿಯನ್ನು ಸ್ವಚ್ಛಗೊಳಿಸಿಲ್ಲ, ಹೀಗಾಗಿ ಸರಾಗವಾಗಿ ನೀರು ಹೋಗಲು ಸಾಧ್ಯವಿಲ್ಲ. ಏಕಾಏಕಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಿದ್ದ ಪರಿಣಾಮ ನೀರು ಚರಂಡಿಯಲ್ಲಿ ಹೋಗದೆ ಅದರೊಳಗಿನ ಮಲ ಮೂತ್ರದ ಗಲೀಜಿನೊಂದಿಗೆ ಮನೆಗಳಿಗೆ ನುಗ್ಗಿದೆ. ಸುಮಾರು 3 ಅಡಿಗಳಷ್ಟು ನೀರು ಮನೆಯ ನೆಲಮಹಡಿಯಲ್ಲಿ ನಿಂತಿದೆ. ಚರಂಡಿ ವ್ಯವಸ್ಥೆ ಸರಿಪಡಿಸಲು ಪುರಸಭೆಗೆ ದೂರು ನೀಡಿ 3 ದಿನಗಳಾದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮತ್ತೆ ಮಳೆಯಾದರೆ ಇಲ್ಲಿನ ನಿವಾಸಿಗಳ ಸ್ಥಿತಿ ಚಿಂತಾಜನಕವಾಗಲಿದೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಮುಚ್ಚಿರುವ ಚರಂಡಿಯನ್ನು ಸರಿಪಡಿಸಬೇಕು ಎಂದು ಮಾಧ್ಯಮ ಮೂಲಕ ಒತ್ತಾಯಿಸಿದ್ದಾರೆ. ವರದಿ ಅಬಿದ್ ಮಧುಗಿರಿ. ಸುಮಾರು ವರ್ಷದಿಂದ ಇಲ್ಲೇ ಅಷ್ಟು ಊರುಗಳದೆಲ್ಲ ಪ್ರತಿಯೊಂದೆಲ್ಲ ಇಲ್ಲಿ ಈ ಚರಂಡಿಯಿಂದಾನೆ ಬರ್ಬೇಕು. ಯಾರು ಬಂದು ನೋಡಲ್ಲ, ಇದು ಮಾಡಲ್ಲ. ಮಳೆ ನೀರೇ ಬಂದೈತೆ ಮನೆ ಒಳಗಡೆಲ್ಲ ನುಗ್ಗಿ ಪ್ರತಿಯೊಂದು ಮನೆಗೂ ಕೂಡ ಇದರಿಂದ ಇಲ್ಲಿರೋ ಮನೆಗಳಿಗೆಲ್ಲ ತೊಂದರೆ. 60 ಮನೆಗಳು ಅವಕ್ಕೆಲ್ಲ ತೊಂದರೆ. ಯಾರು ಬಂದು ನೋಡಿಲ್ಲ. ಇದ್ರೊಳಗೆ ಮುನ್ಸಿಪಾಲ್ ಬಂದು ಸುಮ್ಮನೆ ಮೇಲ್ಮೇಲೆ ಬಂದು ಕ್ಲೀನ್ ಮಾಡೋಗ್ತಾರೆ ಅಷ್ಟೇ, ಬಿಟ್ರೆ ಇನ್ನೇನು ಬಂದ್ ಮಾಡೋದಲ್ಲ. ಇಲ್ಲ ಆ ಕಡೆ ಇನ್ನೊಂದು ದೊಡ್ಡ ಚರಂಡಿ ಮಸೀದಿ ಮುಂದೆ ಒಂದು ಇತ್ತು, ಅದಾದ್ರು ಒಡ್ಸ್ಕೊಂಡು ಆ ಕಡೆ ಒಂದು ಅರ್ಧ ನೀರಾದ್ರು ಬಿಟ್ರೆ ನಮ್ಗೆ ಇಲ್ಲಿ ಓಡಾಡಕ್ಕೆ ಏನಕ್ಕನ ಅನುಕೂಲ ಆಗುತ್ತೆ. ಇಲ್ಲ ನೀವು ಎಲ್ಲ ಊರಾಗಿರೋದೆಲ್ಲ ಇದಾಗೆ ಬಂದ್ರೆ ನಾವು ಇನ್ನ ಮಳೆ ಬಂದ್ರೆ ನಾಳೆ ಇನ್ನ ಮನೆ ಎಲ್ಲ ಸೋರುತ್ತೆ. ಅದರಿಂದ ಯಾರ್ಯಾರು ಬಂದು ನೋಡ್ತಿಲ್ಲ. ಅಜ್ಜಿ ರಾತ್ರಿ ಎಲ್ಲ ಮಳೆ ಅಜ್ಜಿ ಹಳೆ ಮನೆ ಅಜ್ಜಿ ಐತೆ, ಆ ಮನೆಗೆಲ್ಲ ನೀರು ನುಗ್ತೈತೆ. ಅಜ್ಜಿ ರಾತ್ರಿ ಇದು ಹೋಗಿಲ್ಲ. ಅಜ್ಜಿ ಮನೆ ಬೆಳೆ ಬೀಳಂಗಾಯ್ತು. ಯಾವಾಗ ಬೀಳ್ತೈತೆ ಏನೋ ಅನ್ನೋದು ಅದು ಗೊತ್ತಿಲ್ಲ. ಯಾರು ಬಂದು ನೋಡಲ್ಲ, ಮಾಡಲ್ಲ. ಇನ್ನ ಬರ್ತಾರೆ ಮೇಲೆ ಇರೋದು ಒಳ್ಳೆ ಚಟ್ನಿ ಅಂತ ಹೇಳ್ಬಿಟ್ಟು ಮುನ್ಸಿಪಲ್ ಅವ್ರು ಬರ್ತಾರೆ. ಮಣ್ಣು ತಕ್ಕಲ್ಲ ಏನೋ ತಕ್ಕಲ್ಲ ನೋಡ್ರಿ. ಇನ್ನ ತೋಡಿದ್ರೆ 1.5 ಅಡಿ 2 ಅಡಿ ಒಳ್ಳೆ ಐತದ. 4 ಕಡೆ ಹಾಳ ಐತೆ. ಯಾರು ಬಂದು ನೋಡಲ್ಲ, ಏನು ಇಲ್ಲ. ಸುಮ್ಮನೆ ಬರ್ತಾರೆ, ಬಂದ್ಬಿಟ್ಟು ಸುಮ್ಮನೆ ಸಮಸ್ಯೆ ಏನೈತೆ ಅಂತ ಏನು ಕ್ಲಿಯರ್ ಮಾಡೋದಿಲ್ಲ, ಇದು ಮಾಡೋದಿಲ್ಲ. ಸುಮ್ಮನೆ ಬಂದೆ ನೋಡ್ದವು ಸರಿ ಆಯ್ತು ಅಂದ್ಬಿಟ್ಟು ಸರಿ ಒಂದು 2 ಮೇಲ್ಮೇಲೆ ಇರೋವೆಲ್ಲ ಎತ್ತಾಕ್ತಾರೆ, ಮಿಕ್ಕಿದೆಲ್ಲ ಹಂಗೆ ಹೊಟ್ಟೋಗ್ಬಿಡ್ತಾರೆ. ತಿರ್ಗಾ ಆ ಕಡೆಯಿಂದ ದೊಡ್ಡ ಚರಂಡಿ ಇನ್ನೊಂದು ನಿರ್ಮಾಣ ಮಾಡಿದ್ರೆ ಅರ್ಧ ನೀರು ಹೋಗೈತೆ ಅಂದ್ರೆ ಯಾವ್ದೇ ಕಾರಣಕ್ಕೂ ನಮಗೂ ತೊಂದರೆ ಫೋರ್ಸ್ ಕಡಿಮೆ ಆಗುತ್ತೆ. ಚರಂಡಿ ಫೋರ್ಸ್ ನೀರೆಲ್ಲ ಫೋರ್ಸ್ ಎಲ್ಲ ಕಮ್ಮಿ ಆಗಿ ಆದಾಗ ಇದು ಫ್ರೀ ಆಗಿ ಹೋಗುತ್ತೆ. ಎಲ್ಲ ಊರಾಗಿರೋದು ಎಲ್ಲ ಮದುವೆ ಫುಲ್ ಸರೌಂಡಿಂಗ್ ಎಲ್ಲ ಇದ್ರಾಗೆ ಇದೆ. ಸರಿ ಸರ್, ನಮ್ಮ ಹೆಸರು ನಮಸ್ಕಾರ.
ಚರಂಡಿ ನೀರು ಜಾಸ್ತಿ ಫುಲ್ ಮದ್ಗಿರೋದೆಲ್ಲಾನು ಪೂರ್ತಿ ಫುಲ್ ಎಲ್ಲ ಚರಂಡಿ ಬರ್ತೈತೆ. ಬಂದ್ರು ನೀರ್ ಮ್ಯಾಲಾಸಿ ಜಾಸ್ತಿ ಬರ್ತವೆ, ಗೋಡೆಗನ್ನ ಬರ್ತವೆ. ಅದಕ್ಕೆ ಆ ಕಡೆಗೆ ಯಾರನ್ನ ಚರಂಡಿ ವ್ಯವಸ್ಥೆ ಮಾಡಿ ನಮ್ಗೆ ಕೊಟ್ರೆ ತುಂಬಾ ಒಳ್ಳೇದು. ಮನೆಗಳೆಲ್ಲ ನೀರು ನುಗ್ತವೆ, ಇರಕ್ಕಾಗಲ್ಲ, ಏನಿಲ್ಲ. 20 ವರ್ಷದಿಂದ ಅದೇ ಚರಂಡಿನಾಗೆ ಬರ್ತೈತೆ. ಆಳನೂ ಇಲ್ಲ, ಬರೀ ಮಣ್ಣು ತುಂಬ್ಕೊಂಡೈತೆ. ಅಷ್ಟ ಆಳ ಇಲ್ಲಿ ಚರಂಡಿ ಬರೀ ಮಣ್ಣು ತುಂಬ್ಕೊಂಡು ಗಲೀಜು ಬಂತಾರೆ. ಮುನ್ಸ್ಕೊಂಡವ್ರು ಬರ್ತಾರೆ, ಮಧ್ಯಾಹ್ನ ಈ ಕಡೆ ನೋಡ್ದಾಕ್ತಾರೆ, ಅದೇ ಹೋಗ್ತಾರೆ. ಅವ್ರು ಎತ್ಕೊಂಡು ಹೋಗೋದಿಲ್ಲ, ಏನೂ ಇಲ್ಲ, ಹಂಗೆ ಬಿಡ್ತಾರೆ, ಹಂಗೆ ಹೋಗ್ತಾರೆ. ಕಿವಿಗೆ ಹಾಕೊಳ್ಳಲ್ಲ, ಏನ್ ಹೇಳಿದ್ರು ಏನ್ ಮಾಡಿದ್ರು ಹಂಗೆ ಇದ್ ಮಾಡ್ತಾರೆ ಅಷ್ಟೇ. ಸುಮಾರು 100 ವರ್ಷದಿಂದ ನವೀಕರಿಸಿರೋ ಚರಂಡಿಗಳು ಇವಲ್ಲ. ಅದ್ರ ಮೇಲೆ ಅನಕೃತ ಜನ ಬಂಡೆ ಹಾಕೊಂಡು ಅದ್ರ ಮೇಲೆ ಮೆಟ್ಲು ಹಾಕೊಂಡು ವಾಸ ಮಾಡ್ತಿದ್ದಾರೆ. ಹಂಗಾಗಿ ಎಲ್ಲ ನೀರು ಜಾಸ್ತಿ ಮಳೆ ಬಂದಿರೋ ಕಾರಣಕ್ಕೆ ನೀರೆಲ್ಲ ಮನೆಗಳಿಗೆ ಹಾನಿ ಆಗ್ತಾ ಇದೆ. ಮನೆಗಳು ಒಂದು 60 ಮನೆಗಳಿಗೆ ಹಾನಿ ಆಗ್ತಾ ಇದೆ. ಇದಕ್ಕೆ ನಾವು ಮುನ್ಸಿಪಲ್ನಾಗೆ ಮುನ್ಸಿಪಲ್ ಚೀಫ್ ಆಫೀಸರ್ಗೆ ಅರ್ಜಿ ಕೊಟ್ಟಿದ್ದೀವಿ, ಅಧ್ಯಕ್ಷರಿಗೆ ಅರ್ಜಿ ಕೊಟ್ಟಿದ್ದೀವಿ, ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ, ಅದ್ರ ಜೊತೆಗೆ AC ಗೆ ಅರ್ಜಿ ಕೊಟ್ಟಿದ್ದೀವಿ. ದಯವಿಟ್ಟು ಇದು ನಮ್ಗೆ ಸಾಲ್ವ್ ಮಾಡ್ಕೊಡಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ನೀವು ಈ ಸಮಸ್ಯೆಯನ್ನ ಎದುರಿಸ್ತಿದ್ದೀರಾ? ಇದು ಸುಮಾರು ಒಂದು 20 ವರ್ಷದಿಂದಾನು ನಾವು ಹೇಳ್ತಾನೆ ಬರ್ತಾ ಇದೀವಿ. ಯಾವ ವಾರ್ಡ್ ಕೌನ್ಸಿಲರ್ನು ಯಾವ ವಾರ್ಡ್ ಕೌನ್ಸಿಲರ್ಗಳು ಕಿವಿ ಮೇಲೆ ಹಾಕೊಂತ ಇಲ್ಲ. ಹಾಗಾಗಿ ಇನ್ನೊಂದು ನಾವು ಪ್ರತಿ ಸಲಾನು ಹೋಗಿ ಚೀಫ್ ಆಫೀಸರ್ಗೆ ಮಾತಾಡ್ತಾ ಇದೀವಿ ಮುನ್ಸಿಪಲ್ನಾಗೆ, ಅವ್ರು ಕೂಡ ಇದು ಗಮನಕ್ಕೆ ತಗೊಂತ ಇಲ್ಲ. ದಯವಿಟ್ಟು ಇದು ನ್ಯೂಸ್ ನಾವು ಕೊಟ್ಟಿದ್ದೀವಿ, ಇದು ಪರಿಹರಿಸಿ ಸ್ವಾಮಿ. ಕಷ್ಟ ಆಗ್ಬಿಟ್ಟೈತೆ, ತುಂಬಾ ಸೊಳ್ಳೆ ಜಾಸ್ತಿ ಆಗ್ಬಿಟ್ಟೈತೆ, ಮನೇಲಿ ಇರಕ್ ಆಗ್ತಾ ಇಲ್ಲ, ಸ್ಮೆಲ್ ಜಾಸ್ತಿ ಆಗ್ಬಿಟ್ಟೈತೆ. ಲೆಟ್ರಿನ್ ಎಲ್ಲ ಈ ಚರಂಡಿಗೆನೆ ಬರೋದು. 6 ತಿಂಗಳು ಯಾರು ಬಂದು ಕೇಳೋದೇ ಇಲ್ಲ. ಕೌನ್ಸಿಲರ್ಗಳು ಯಾರು ಒಬ್ರು ಬಂದು ಕೇಳಲ್ಲ. ಮುನ್ಸಿಪಲ್ ಇಂದ ಸ್ವಚ್ಛತಾ ಕಾರ್ಮಿಕರು ಯಾರು ಬರಲ್ಲ ಕ್ಲೀನ್ ಮಾಡಕ್ಕೆ. ಯಾರು ಕ್ಲೀನ್ ಮಾಡ್ತಾ ಇಲ್ಲ. ತುಂಬಾ ಕಷ್ಟ ಆಗ್ಬಿಟ್ಟೈತೆ ನಮ್ಗೆ. ನೀರೆಲ್ಲ ಬರುತ್ತೆ, ಮಳೆ ಬಂದು ಎಲ್ಲ ಮನೆಗಳಿಗೆ ನೀರು ನುಗ್ಗುತ್ತೆ. ಈಗಲ್ಲಿಂದ ಈ ಚರಂಡಿ ತುಂಬಿ ನಿಮ್ ಮನೆಯಿಂದ ಆಚೆ ಆ ಚರಂಡಿಗೆ ಹೋಗುತ್ತೆ. ಈ ರೀತಿ ವಾಸ್ತವ್ಯ. ತುಂಬಾ ಮುಂದೆ ಅಂತೂ ಎಲ್ಲ ಕಸ ಎಲ್ಲ ಜಾಸ್ತಿ ಆಗ್ಬಿಟ್ಟು ಬ್ಲಾಕ್ ಆಗ್ಬಿಟ್ಟಿರುತ್ತೆ. ರೋಡ್ ಎಲ್ಲ ಜಾಮ್ ಆಗ್ಬಿಡುತ್ತೆ, ಕಷ್ಟ ಆಗ್ಬಿಟ್ಟೈತೆ. ಯಾರು ಈಗ ಸಂಬಂಧಪಟ್ಟ ಮುನ್ಸಿಪಲ್ ಅಧಿಕಾರಿಗಳು ಇಲ್ಲಿವರೆಗೂ ಯಾರು ಬಂದು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಹೇಳೋದೇ ಇಲ್ಲ ಯಾರು. ಈ ಸಮಸ್ಯೆ ಬಗ್ಗೆ ನೀವು ಎಷ್ಟು ವರ್ಷದಿಂದ ಸತತವಾಗಿ ಮುನ್ಸಿಪಲ್ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾ ಇದ್ದೀರಿ? ಸುಮಾರು 20 ವರ್ಷದಿಂದ ನಾವು ಪ್ರೆಸಿಡೆಂಟ್ಗೆ ತಗೊಂಡಿದ್ದೀವಿ, ಅರ್ಜಿ ಮಾಡಿದ್ದೀವಿ, ವಾರ್ಡ್ ಕೌನ್ಸಿಲರ್ಗೂ ಹೇಳ್ತಾ ಇದ್ದೀವಿ. ಇದು ಸುಮಾರು ಒಂದು 100 ವರ್ಷದ ಚರಂಡಿ ನವೀಕರಿಸಬೇಕು. ಹಾಗಾಗಿ ಆ ಮನವಿ ಸೇರಿಸಿದ್ದೀವಿ ಅವ್ರಿಗೆ. ಅವ್ರು ಕೂಡ ಇದುವರೆಗೂ ಬಂದಿಲ್ಲ. ಇದು ಕೆಲಸ ಪೂರ್ತಿ ಮಾಡ್ಕೊಳ್ಳೋರು ಯಾರು ಜವಾಬ್ದಾರಿ ತಗೊಳ್ತಾ ಇಲ್ಲ. ನಾವು ತಹಸೀಲ್ದಾರ್ಗೆ ಅರ್ಜಿ ಮಾಡಿದ್ದೀವಿ, AC ಗೆ ಅರ್ಜಿ ಮಾಡಿದ್ದೀವಿ, ಮುನ್ಸಿಪಲ್ ಪ್ರೆಸಿಡೆಂಟ್ ಮಾಡಿದ್ದೀವಿ, ವಾರ್ಡ್ ಕೌನ್ಸಿಲರ್ಗೂ ಮಾಡಿದ್ದೀವಿ, ಹಾಗೂ ತಹಸೀಲ್ದಾರ್ಗೂ ಮಾಡಿದ್ದೀವಿ, ಮುನ್ಸಿಪಲ್ ಮುಖ್ಯ ಅಧಿಕಾರಿಗೂ ಮಾಡಿದ್ದೀವಿ. ಈಗ ಇದು ನಾವು ಇಷ್ಟೊಂದು ಅರ್ಜಿಗಳು ಎಲ್ಲ ಕೊಟ್ಟು ನಾವು ಮನವಿ ಮಾಡಿದ್ದೀವಿ. ಈ ತರ ಇವರು ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಾವೆಲ್ಲ ಸೇರ್ಕೊಂಡು ಉಗ್ರ ಹೋರಾಟ ಮಾಡ್ತೀವಿ, ಮುನ್ಸಿಪಲ್ ಹತ್ರ ದಣಿ ಕೊಟ್ಕೊಳ್ತೀವಿ.